ಕಾಪು ಜೆಸಿ ವತಿಯಿಂದ ದಿವಂಗತ ಜಗದೀಶಾಚಾರ್ಯ ಸ್ಮರಣಾರ್ಥ ಜಯಲಕ್ಷ್ಮಿ ಜ್ಯುವೆಲರ್ಸ್ ಸಹಭಾಗಿತ್ವದೊಂದಿಗೆ ಕಾಪು ಶ್ರೀ ಲಕ್ಷ್ಮೀ ಜನಾರ್ದನ ಸಭಾಭವನದಲ್ಲಿ ಆಯೋಜಿಸಲಾಗಿದ್ದ ಮುದ್ದು ಕೃಷ್ಣ ವೇಷ ಸ್ಪರ್ಧೆಯನ್ನು ವೇದಮೂರ್ತಿ ಕೊರಂಗ್ರಪಾಡಿ ಶ್ರೀನಿವಾಸ ತಂತ್ರಿ ಮಡಂಬು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮುದ್ದು ಕೃಷ್ಣ ವೇಷ ಸ್ಪರ್ಧೆಯ ಮೂಲಕವಾಗಿ ಅಲಂಕಾರ ಪ್ರಿಯನಾದ ಕೃಷ್ಣನನ್ನ ಬಹು ಅಲಂಕಾರ ವೇಷದೊಂದಿಗೆ ವೇದಿಕೆಯಲ್ಲಿ ಕಾಣುವ ಸುವರ್ಣಾವಕಾಶ ನಮಗೆ ಸಿಕ್ಕಿದೆ. ಈ ಮೂಲಕ ಮಕ್ಕಳ ಪ್ರತಿಭೆ ಅನಾವರಣಗೊಳ್ಳುವಂತಾಗಿದೆ ಎಂದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಜೆಸಿ ವಲಯ ನಿರ್ದೇಶಕ ಭರತ್ ಶೆಟ್ಟಿ ಮಾತನಾಡಿ, ಕಾಪು ಜೆಸಿ ನಿರಂತರ ಕಾರ್ಯಕ್ರಮಗಳ ಮೂಲಕ ವಲಯ ಮತ್ತು ರಾಜ್ಯ ಮಟ್ಟದಲ್ಲಿ ಮಿಂಚುತ್ತಿದೆ. ಮಕ್ಕಳಲ್ಲಿರುವ ಪ್ರತಿಭೆ ಅನಾವರಣಗೊಳಿಸಲು ವೇದಿಕೆ ಒದಗಿಸುವ ಮೂಲಕ ಎಲ್ಲರ ಮೆಚ್ಚುಗೆ ಗಳಿಸುತ್ತಿದೆ ಎಂದರು. ಕಾಪು ಜೆಸಿ ಅಧ್ಯಕ್ಷೆ ಸುಕಲಾಕ್ಷಿ ಬಂಗೇರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಕೃಷ್ಣನ ವಿಚಾರಧಾರೆಗಳಾಗಲಿ ಅದೆಲ್ಲವೂ ಕೂಡ ಸಾರ್ವಕಾಲಿಕವಾಗಿ ಜೀವಂತವಾಗಿ ಬರ್ತದೆ. ಬಹುಶಃ ಆತ್ಮೀಯರೇ ಬಹಳ ಸುಂದರವಾದಂತಹ ಮಾತನ್ನು ಹೇಳಿದರು ಮಂತ್ರಿವರಿಯರು. ರಾಮ ಮತ್ತೆ ಕೃಷ್ಣನ ಬಗ್ಗೆ ಬಹುಶಃ ದಶಾವತಾರಗಳಲ್ಲಿ ರಾಮ ಮತ್ತೆ ಕೃಷ್ಣನ ಅಲಂಕಾರವನ್ನು ಮಾಡಿ ಅದರಲ್ಲಿ ಭಗವಂತನ ಆರಾಧನೆ ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ. ನಾವು ಕನ್ನಡಿಯಲ್ಲಿ ನಮ್ಮ ಕನ್ನಡಿಯಲ್ಲಿ ಚಂದ ಕಾಣಬೇಕಾದ್ರೆ ಮೊದಲು ನಾವು ಅಲಂಕಾರ ಮಾಡಿಕೊಂಡ್ರೆ ಮಾತ್ರ ಕನ್ನಡಿ ನಾವು ನೋಡುವಾಗ ಪ್ರತಿಬಿಂಬ ಎನ್ನುವಂಥದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಕನ್ನಡಿಗೆ ಎಷ್ಟೇ ಅಲಂಕಾರ ಮಾಡಿದರೂ ಕೂಡ ನಾವು ಏನು ಅಲಂಕಾರ ಮಾಡದಿದ್ದರೆ ಆ ಕನ್ನಡಿಯಲ್ಲಿ ನಮ್ಮ ರೂಪ ಏನಿದೆ ಅದು ಮಾತ್ರ ಕಾಣುವಂಥದ್ದು. ಹಾಗೆಯೇ